ಇಂಥದ್ದೆಲ್ಲ ಮಕ್ಕಳಿಗೆ ಮಾಡಿ ಕೊಟ್ಟರೆ ಸಂಜೆ ಹೊತ್ತು ಸ್ಕೂಲಿಂದ ಕಾಲೇಜಿಂದ ಬರುವಾಗ ಅಲ್ಲ ಮಕ್ಕಳಿಗೆ ಏನಂತಪ್ಪ ನಾವು ತಿನ್ಬೋದು, ನಾವೇನು ತಿನ್ನಬಾರ್ದು ಅಂತ ಹೇಳಿ ಮಕ್ಕಳಿಗೆ ಅಲ್ವಾ, ಮಕ್ಕಳಿಗೇನೆ ಯಾಕೆ ನಾವು ತಿನ್ನಬಾರ್ದಾ? ಮಾಡುವವರು ಮೊದಲು ತಿನ್ನೋದು, ಟೇಸ್ಟ್ ನೋಡ್ತೇವಲ್ಲ. ಹೌದು. ಈಗ ಚಟ್ನಿ ಚೀಸ್ ಬೈಟ್ಸ್ ತಯಾರಿಸುವ ವಿಧಾನ. ಮೊದಲಿಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪಿಗೆ 5 ರಿಂದ 6 ಎಸಳು ಬೆಳ್ಳುಳ್ಳಿ, 4 ರಿಂದ 5 ಹಸಿಮೆಣಸು, ನಿಂಬೆ ರಸ, ಮೊಸರು 3 ರಿಂದ 4 ಚಮಚದಷ್ಟು, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ನುಣ್ಣಗೆ ರುಬ್ಬಿಕೊಳ್ಳಿ. ನಂತರ ಕಾದ ತವಾದ ಮೇಲೆ ಸ್ವಲ್ಪ ತುಪ್ಪ ಹಾಕಿ ಬ್ರೆಡ್ ತುಂಡುಗಳನ್ನ 2 ಕಡೆ ಕಾಯಿಸಿಕೊಳ್ಳಿ. ಆನಂತರ ತಯಾರಿಸಿದ ಚಟ್ನಿಯನ್ನು ಒಂದು ಬ್ರೆಡ್ ತುಂಡಿನ ಮೇಲೆ ಹರಡಿ ಚೀಸ್ ಸ್ಲೈಸ್ ಅನ್ನು ಮೇಲೆ ಇಟ್ಟು ಇನ್ನೊಂದು ಬ್ರೆಡ್ ತುಂಡನ್ನ ಇಟ್ಟು ಕಾಯಿಸಿಕೊಳ್ಳಿ. ಕೊನೆಯಲ್ಲಿ ಮೇಲಿನಿಂದ ಸೌತೆಕಾಯಿ, ಟೊಮ್ಯಾಟೊ ಹಾಗೂ ಈರುಳ್ಳಿ ಉದುರಿಸಿ ಟೊಮ್ಯಾಟೊ ಕೆಚಪ್ ಹಾಕಿ ಸರ್ವ್ ಮಾಡಿ. ಚಟ್ನಿ ಚೀಸ್ ಬೈಟ್ಸ್. ನಮ್ಮ ಟಿವಿ ಕರಾವಳಿ ಕರ್ನಾಟಕದ ನಾಡಿಮಿಡಿತ.